ದೇವಸ್ಥಾನದ ಮಂಗಳಾದೇವಿ ದೇವಸ್ಥಾನದ ವರ್ಷ ಪ್ರತಿ ನಡೆಯುವ ನವರಾತ್ರೋತ್ಸವವು ಅಕ್ಟೋಬರ್ 7ರಂದು ಪ್ರಾರಂಭವಾಗಿ 14ನೇ ತಾರೀಕಿನವರೆಗೆ ಇದೆ. ಅದರ ವಿವರ ಹೀಗಿದೆ. ಯಾಕೆಂದರೆ ಬೆಳಿಗ್ಗೆ 7ನೇ ತಾರೀಕು 9 ಗಂಟೆಗೆ ನಮ್ಮ ಮಹಾಪೌರರು ಪ್ರೇಮಾನಂದ ಶೆಟ್ಟಿಯವರು ಒಂದು ಕೊಪ್ಪರಿಗೆ ಇಡುವಂತಿದೆ. ಗಣಪತಿ ಪ್ರಾರ್ಥನೆಗೆ ಪಾಲ್ಗೊಳ್ಳಲಿದ್ದಾರೆ. ತದನಂತರ ರಾತ್ರಿ ದಿವಸಗಳು ಪಾಲಕಿ ಉತ್ಸವ ನಡೆಯುತ್ತದೆ. 14ನೇ ತಾರೀಕು ಬೆಳಿಗ್ಗೆ ಅಕ್ಷರಾಭ್ಯಾಸ ಹಾಗೂ ಚಂಡಿಕಾಯಾಗ, ರಾತ್ರಿ ದೊಡ್ಡ ರಂಗಪೂಜೆ. 15ನೇ ತಾರೀಕು ವಿಜಯದಶಮಿ. ಆ ದಿವಸ ದೇವರ 12 ಗಂಟೆಗೆ ಹೊರಟು ರಥಾರೋಹಣ ಆಗಲಿದ್ದಾರೆ ಮತ್ತು ಆ ಸಮಯದಲ್ಲಿ ತೆನೆಯನ್ನು ಹಂಚಲಿದ್ದಾರೆ ನಾವಿದ್ದೇವೆ. ಮತ್ತು ರಥಾರೋಹಣ ಆಗಿ ರಾತ್ರಿ 6 ಗಂಟೆಗೆ ದೇವರು ಶಮಿಗಟ್ಟೆಯವರೆಗೆ ಹೋಗಿ ಶಮಿ ಪೂಜೆಯಾಗಿ ದೇವಸ್ಥಾನಕ್ಕೆ ಬಂದು ಬಲಿ ಉತ್ಸವ ನಡೆಯಲಿದೆ. 16ರಂದು ಜಲಕ ಅಂತ ಹೇಳ್ತಾರೆ. ಜಲಕ ಅಂದರೆ ಮಂಗಲ ಸ್ನಾನ. ಅದು ನೇತ್ರಾವತಿ ನದಿಯಲ್ಲಿ ದೇವರು ಹೋಗಿ ಸ್ನಾನ ಮಾಡಿ ಹಿಂದೆ ಬರುವ ಒಂದು ಪದ್ಧತಿ ಇದೆ. ಇದಕ್ಕೆಲ್ಲ ತಾವೆಲ್ಲರೂ ಬಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಈಗ ಕೋವಿಡ್ ಇರುವ ಕಾರಣ ಭಾಗವಹಿಸಬೇಕು ಮತ್ತು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಅದಲ್ಲದೆ ನಮಗೆ ಈ ಸಲ ಒಂದು ಆಕರ್ಷಣೆ ಅಂದರೆ ವಿದ್ಯುತ್ ದೀಪವನ್ನು ನಮ್ಮ ಮಂಗಳೂರು ನಗರ ಪಾಲಿಕೆಯಿಂದ ನಮಗೆ ವಿದ್ಯುತ್ ದೀಪದ ವೆಚ್ಚವನ್ನು ಕೊಡಲಿದ್ದಾರೆ. ಆದ್ದರಿಂದ ಎಲ್ಲ ಸದಸ್ಯರು ಮಂಗಳೂರು ನಗರ ಪಾಲಿಕೆ